ಕ್ರಿಕೆಟ್ ಪಂದ್ಯಾಟ ಮಾತಾ ದೈವದೇವರನ್ನ ಅನುಗ್ರಹ ಒಟ್ಟು ಮಕ್ಕ ಹಿರಿಯರನ್ನ ಆಶೀರ್ವಾದ ಎಡ್ಡೆ ರೀತಿ ನಡಪಾಡು ಬಂದು ಅಂಚಿನ ಜವಣಿಯರ ನನಾತ್ಲ ಒಟ್ಟುಗೂಡ್ದು ನಮ್ಮ ಕ್ರೀಡೆ ಅಂಚಿನ ಸಾಂಸ್ಕೃತಿಕ ಅಂಚಿನ ಸಂಘಟನೆಗಳ ಒಂಜಿ ಎಡ್ಡೆ ಒಂದೇನು ಇದು ಮಲ್ತೊಂದು ಇನ್ನೊಂದು ಕೂಡ ಅಭಿನಂದನೆ ಮಲ್ತೊಂದು ಮುಗಿಯರ ತಕೊಟ್ಟು ಮುಖಲ ಆಶ್ರಯ ಮುಗಿಯರ ಬಾಂಧವರಿಗೋಸ್ಕರ ನೋಡೋಣ ಈ ಕಾರ್ಯಕ್ರಮ ಅದ್ದೂರಿ ಅದು ಪೂರ್ಣ ನೋಡಪಡು ಬಂದು ದೇವೇಡ ಪ್ರಾರ್ಥನೆ ಅಂತಂದು ದಿಂದ ಅದು ಈ ಜವನರು ಕೇವಲ ಆಟದ ಸ್ಪರ್ಧೆ ಬಿಡಿದು ಈ ನಮ್ಮ ಮಗೆಯರ ಜವನರು ಸಂಘಟಿತರಾದ ಉಪ್ಪರು ಬಂದು ಈ ಜವನರ ಯಾನು ತರದಕ್ಕಾದು ಯಾನು ವಿನಂತಿಲ್ಲ ದಯಬಂದ ಬೆಟ್ಟ ಜಾತಿಡು ಬೆಟ್ಟ ರೀತಿಯಲ್ಲಿ ಮಾತಾ ಜವನರು ಸಂಘಟಿತರು ಆಗ ನಮ್ಮ ಮಗೆಯರ ಜವನರು ಊರ್ತಿನೆಲ್ಲ ಆತ ಸಂಘಟಿತರಿಂದ ಕೇವಲ ಈ ಕ್ರೀಡೆಗೋಸ್ಕರ ಮಾತ್ರ ಯಾಕಲಿ ಸಂಘಟಿತರಿದ್ದರು ನಮ್ಮನ್ನ ಜಾತಿಡು ಈ ಯೂತ್ ಪುರುಡು ಎಲ್ಲ ಒಂಜಿ 5 ಕೋಟಿ ಬಿಲ್ಡಿಂಗ್ ಆಪಿನ 5 ಕೋಟಿದ ಬಿಲ್ಡಿಂಗ್ ನಮ್ಮನ್ನ ಇತ್ತನೇ ಆಲ್ರೆಡಿ ರೆಡಿ ಆದಿಂದು ಆದ ಉದ್ಘಾಟನೆ ಅವರ ನಮ್ಮ ಕೇವಲ ಒಂದು ವಿಷಯ ಉದ್ಘಾಟನೆ ಪರಿಸ್ಥಿತಿ ಅಂಚೆಪುರ ಈ ಕಾರ್ಯಕ್ರಮವು ಈ ಜವನ ಮಾತೆಲ್ಲ ಕೈಗೂಡಿದು ಆ ಅಂಚಿನ ಬಿಲ್ಡಿಂಗ್ ಉದ್ಘಾಟನೆ ಪರಗೆ ನಿಗಬ್ಬರು ರೆಡಿ ಆಗುತ್ತದೆ ಅದಕ್ಕೆ ಪೂರ ಸಹಕಾರ ಬೋರ್ಡ್ ನಿಗೆಲ್ಲ ಮಾತಾಡಲು ವಿನಂದು ಇಲ್ಲಿ ಮಾತಾಡುವ ಅವಕಾಶ ಕೊಟ್ಟ ಜನ ಮುಗೇರ ಮುಗಿಲಿಗೆ ಮಾತಾಡಿಲ್ಲ ಅಭಿನಂದಿಸಿ ಮುಗೇರ ಯುವಕರು ಮತ್ತೆ ಈ ಟೆಂಪಲ್ನ ಎಲ್ಲ ಸದಸ್ಯರು ಎಲ್ಲ ಊರಿನ ನಾಗರಿಕರು ಕೂಡಿ ಇದೊಂದು ಮ್ಯಾಚ್ ಅನ್ನು ಆಡ್ತಾರೆ. ಅದಕ್ಕೆ ನಾವು ಶುಭಾಶಯ ಹೇಳ್ತೇವೆ. ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ದೇವರ ಆಶೀರ್ವಾದ ಮತ್ತೆ ಜನರ ಸಹಕಾರ ಆಗ್ತದೆ. ಮಗದೊಮ್ಮೆ ಎಲ್ಲ ಗಣ್ಯ ಅತಿಥಿಗಳಿಗೆ ಅದೇ ರೀತಿ ಪ್ರಧಾನ ಉದ್ಘಾಟಕರಿಗೆ ನಮ್ಮ ಮುಗಿಯರ ಜವನಿಯರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಒಂದು ಉದ್ಘಾಟನಾ ಸಮಾರಂಭವನ್ನ ಇಲ್ಲಿಗೆ ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮಗದೊಮ್ಮೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕಾರವನ್ನ ನೀಡಿದಂತಹ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ
ಮೊದಲು ಅವರ ಅರೆ ಮ್ಯಾಚ್ ಆಡೋಣ ಅರೆ ಮ್ಯಾಚ್ ಆಡೋಣ ಒಂಜಿ ಅವರ ಒಂಜಿ ಬಾಲ್ ಆಡ ಉತ್ತಮ ಹೊಡೆತ ರನ್ನರಾಗುವ ಸಂಭವ. ಒಂದು ರನ್ ಧನ್ರಾಜ್. ಧನ್ರಾಜ್ ಮೂರನೇ ಸತ ವೈಡ್ ಬಾಲ್, ಸತತ ಮೂರನೇ ವೈಡ್. ಧನ್ರಾಜ್ ಚುಳಿಕೆ ಓರೆ ವೈಡ್ ಬಾಲ್ 1+1. ಬೈರನ್ನಿಂದ ಒಂದು ರನ್. ತಂಡದ ಒಟ್ಟು ಮೊತ್ತ 8. ಉತ್ತಮ ಹೊಡೆತ ಡಿಕ್ಲೇರ್ ಸಿಂಗಲ್. ತಂಡದ ಮೊತ್ತ 9. 5ನೇ ಸೆಟ್ ಧನ್ರಾಜ್. ದಂಡಸ್ಟು ಅನ್ನು ಉತ್ತಮ ಹೊಡೆತ 4 ಸಂಭವ. 2 ಅಂಕ. तुलसीदास कुलूर, जयराज मलाल, प्रकाश चिंपोली, शेखर चिमगुड्डे, सीनन्ना, किशोर कुमार, संजीवा, अरुण कुमार, रघु, शंकर, जया, निखिल, जितेश. Sampai ragile nang cimoge mambogulere ketan dago crossing by Prince Kapikaro
ಬಿಗ್ ಮೆಗಾ ಫೈನಲ್ ಪಂದ್ಯಾಟಕ್ಕೆ ಸಡಗರನೆ ಇದೀಗ ಆರಂಭ ಆಗ್ತಾ ಇದೆ. ನಾಣ್ಯ ಚುಮುಗೆ ಕೂಡ ಅಂಗಡ ಒಳಭಾಗದಲ್ಲಿ ಇದೀಗಾಗಲೇ ನಡೆದಿದೆ. ಇವತ್ತು ನಾಣ್ಯ ಚುಮುಗೆಯನ್ನ ಜಯಗಳಿಸಿರುವಂತಹ ಫ್ರೆಂಡ್ಸ್ ಕಾಪಿಕಾಡು ತಂಡ ಪ್ರಾರಂಭಿಕವಾಗಿ ತಮ್ಮ ನಿರ್ಣಯವನ್ನ ತಿಳಿಸಬೇಕು. ಬೃಹತ್ ಮಿರುಗುವ ಟ್ರೋಫಿಯನ್ನ ಯಾರು ತಮ್ಮ ಜೊತೆಗೆ ಒಯ್ಯಲಿದ್ದಾರೆ ಅಂತ ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮಗೆ ತಿಳಿದು ಬರಲಿಕ್ಕಿದೆ. ಮಗದೊಮ್ಮೆ ಎಲ್ಲ ಕ್ರಿಕೆಟ್ ಪ್ರೇಮಿಗಳನ್ನ ಆತ್ಮೀಯವಾಗಿ ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಸ್ವಾಗತಿಸುತ್ತಾ, ಅದೇ ರೀತಿ ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಸಹಕಾರವನ್ನ ನೀಡಿದಂತಹ ಎಲ್ಲ ಪ್ರೋತ್ಸಾಹಕರಿಗೆ ಕೂಡ ಮೊಗೇರಾ ಜವನೇರ ತಂಡದ ಪರವಾಗಿ ಧನ್ಯವಾದವನ್ನ ಅರ್ಪಿಸುತ್ತಾ ಜಯರಾಜುಲಾಲ್ ಸುಜಿತ್ ಚಮಗುಡೆ ಬಾಬು ಕುಟುಂಬಾರೆ ಭವ್ಯ ರೋಸ್ಟೋ ಆನಂದ್ ಮಾಸ್ಟರ್ ಶಶಿಕಲಾ ಮಕ್ಕಳ ಈ ಕಾರ್ಯಕ್ರಮವು ಪ್ರೋತ್ಸಾಹ ಕೊಡ್ತಾರೆ. ಫೈನಲ್ ಪಂದ್ಯಾಟದ ಕ್ಷಣಗಣನೆ ಇದೀಗ ಆರಂಭ ಆಗ್ತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ನವಚೇತನ ಫ್ರೆಂಡ್ಸ್ ಕಾಟಿಪಾಳ ತಂಡದ ಪರವಾಗಿ ಸಂತೋಷ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಧನುಷ್, ಎಸೆತಗಾರಿಕೆ ವಿಭಾಗದಲ್ಲಿ ಇನ್ನೋರ್ವ ಯುವ ಅವೇಗಿ ಫ್ರೆಂಡ್ಸ್ ಕಾಪಿಕಾಡು ತಂಡದ ಪರವಾಗಿ ದುರ್ಗಾದಾಸ. ಪಂದ್ಯ ಆರಂಭದ ಸೂಚನೆ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಅದೇ ರೀತಿ ಈ ಒಂದು ಕ್ರೀಡಾಂಗಣವನ್ನ ಗಮನಿಸಿದ್ರೆ ಇದರ ಹೊರಭಾಗದಲ್ಲಿ ಸಾಕಷ್ಟು ವೀಕ್ಷಕರು ಈ ಒಂದು ಫೈನಲ್ ಪಂದ್ಯಾಟದ ಒಂದು ಆಹ್ಲಾದವನ್ನ ವೀಕ್ಷಿಸ್ತಾ ಇದ್ದಾರೆ. ಒಂದು ಉತ್ತಮ ರೀತಿಯಲ್ಲಿ ಈ ಒಂದು ಕ್ರಿಕೆಟ್ ಪಂದ್ಯಾಟವನ್ನ ವೀಕ್ಷಿಸ್ತಾ ಇದ್ದಾರೆ. ಪಂದ್ಯ ಆರಂಭದ ಸೂಚನೆ ಪ್ರಥಮ ಎಸೆತ ಪೆವಿಲಿಯನ್ ಅಂಡ್ ಕಡೆಯಿಂದ ದುರ್ಗಾ ಪ್ರಸಾದ್ ಎಸೆತಗಾರಿಕೆ ವಿಭಾಗದಲ್ಲಿ ಉತ್ತಮವಾದ ಎಸೆತ ಚೆಂಡು ನೇರವಾಗಿ ಡೀಪ್ ಕವರ್ಸ್ ವಿಭಾಗವನ್ನು ತಲುಪ್ತಾ ಇದೆ. ಇದನ್ನೇ ಸಂತೋಷ್ ತನ್ನ ವೈಯಕ್ತಿಕ ಖಾತೆಯನ್ನ ಈ ಒಂದು ಮೆಗಾ ಫೈನಲ್ ಪಂದ್ಯಾಟದಲ್ಲಿ ಪ್ರಾರಂಭಿಸ್ತಾ ಇದ್ದಾರೆ. ಇದರ ಜೊತೆಗೆ ತಂಡದ ಖಾತೆ ಕೂಡ 1 ರನ್ಗಳೊಂದಿಗೆ ಆರಂಭ ಆಗ್ತಾ ಇದೆ. ದುರ್ಗಾ ಪ್ರಸಾದ್ ಅವರಿನ ದ್ವಿತೀಯ ಎಸೆತ ಚಾಲ್ತಿಯಲ್ಲಿ ರೈಟ್ ಆಫ್ ಓವರ್ ವಿಕೆಟ್ ಎಸೆತಗಾರಿಕೆ ಮುಂದುವರಿತಾ ಇದೆ. ಉತ್ತಮವಾದ ಎಸೆತಗಾರಿಕೆ ಈ ಬಾರಿ ಚಾಣಕ್ಯ ತಂಡದ ಆಟಗಾರಿಕೆ. ಅದೇ ರೀತಿ ಚೆಂಡು ನೇರವಾಗಿ ಡೀಪ್ ಮಿಡ್ ವಿಕೆಟ್ ಪ್ರದೇಶವನ್ನು ತಲುಪ್ತಾ ಇದೆ. ರನ್ಔಟ್ ಆಗುವ ಸಂಭವ, ಆದರೆ ಯಾವುದೇ ಅಪಾಯವಿಲ್ಲ. ಚುರುಕಿನ ಓಟಗಾರಿಕೆ, ಇಬ್ಬರು ಆರಂಭಿಕ ದಾಂಡಿಗರ ಮಧ್ಯೆ ನಾವು ನೋಡ್ತಾ ಇದ್ದೇವೆ. 2 ರನ್ನಿನ ಮುಖ್ಯನ ಧನುಷ್ ತನ್ನ ವೈಯಕ್ತಿಕ ಖಾತೆಯನ್ನ ಪ್ರಾರಂಭಿಸ್ತಾ ಇದ್ದಾರೆ. ತಂಡದ ಖಾತೆ ಕೂಡ 3 ರನ್ಗಳಿಗೆ ಏರಿಕೆ ಆಗ್ತಾ ಇದೆ. ಯಾವುದೇ ಹುದ್ದರಿಯ ನಷ್ಟವಿಲ್ಲದೆ ನಿಗದಿತ 4 ಓವರ್ಗಳ ಈ ಒಂದು ಮೆಗಾ ಫೈನಲ್ ಪಂದ್ಯಾಟ ಇದೀಗ ಮುಂದುವರಿತಾ ಇದೆ. ದುರ್ಗಾ ಪ್ರಸಾದ್ ಉತ್ತಮವಾದ ಎಸೆತ, ಚೆಂಡು ನೇರವಾಗಿ ತನ್ನ ಕೈಯನ್ನ ಪ್ರವೇಶಿಸ್ತಾ ಇದೆ. ತನ್ನದೇ ಎಸೆತಗಾರಿಕೆಯಲ್ಲಿ ಉತ್ತಮವಾದ ಎಸೆತಗಾರಿಕೆ, ಅದೇ ರೀತಿ ಉತ್ತಮವಾದ ರಕ್ಷಣೆಯನ್ನು ಕೂಡ ದುರ್ಗಾ ಪ್ರಸಾದ್ ನಡೆಸ್ತಾ ಇದ್ದಾರೆ. ಅವರಿನ 4ನೇ ಎಸೆತ ಚಾತಿಯಲ್ಲಿ ಧನುಷ್ ಸ್ಟ್ರೈಕ್ ವಿಭಾಗದಲ್ಲಿ ಮೆಗಾ ಫೈನಲ್ ಪಂದ್ಯಾಟ. ಈ ಬಾರಿ ಚಾಣಕ್ಯ ತಂಡದ ಹೊಡೆತ ಮಗದೊಮ್ಮೆ ಚೆಂಡು ನೇರವಾಗಿ ಸ್ಕ್ವೇರ್ ಲೆಗ್ ವಿಭಾಗವನ್ನು ತಲುಪ್ತಾ ಇದೆ. ಇದನ್ಮಧ್ಯೆ ಕಳೆದ ಸೆಮಿಫೈನಲ್ ಪಂದ್ಯಾಟದಲ್ಲಿ ಅತ್ಯದ್ಭುತವಾದ ಕ್ಯಾಚ್ ಅನ್ನ ಪಡೆದಂತಹ ಸ್ಕ್ವೇರ್ ಲೆಗ್ ಫೀಲ್ಡರ್ ಸತ್ಯ ಇದೀಗ ಮಗದೊಮ್ಮೆ ಅದೇ ಸ್ಕ್ವೇರ್ ಲೆಗ್ ಪ್ರದೇಶದಲ್ಲಿ ಸಜ್ಜಾಗ್ತಾ ಇದ್ದಾರೆ. ಎಸೆತಗಾರಿಕೆ ವಿಭಾಗದಲ್ಲಿ ದುರ್ಗದಾಸ್ ಓವರಿನ 5ನೇ ಎಸೆತ ರನ್ಔಟಿಗಾಗಿ ಇಲ್ಲಿ ಪ್ರಯತ್ನವನ್ನ ಮುಂದುವರಿಸ್ತಾ ಇದ್ದಾರೆ. ಈ ಪ್ರಯತ್ನದಲ್ಲಿ ರನ್ಔಟ್ ಅನ್ನ ಮಾಡುವಂತಹ ಪ್ರಯತ್ನ ಬಹುಶಃ IPL ಅನ್ನ ನೆನಪಿಸುವಂತಹ ಒಂದು ಕ್ಷಣ ಇಲ್ಲಿ ಮಗದೊಮ್ಮೆ ನಮಗೆ ಲಭಿಸ್ತಾ ಇದೆ. ಆದರೆ ರನ್ಔಟ್ ಮಾಡುವಲ್ಲಿ ವೈಫಲ್ಯತೆಯನ್ನು ಕಾಣ್ತಾ ಇದ್ದಾರೆ ಎಸೆತಗಾರಿಕೆ ವಿಭಾಗದಲ್ಲಿ ಮಗದೊಮ್ಮೆ ದುರ್ಗದಾಸ್ ಮುಂದುವರಿತಾ ಇದ್ದಾರೆ. ಅದೇ ರೀತಿ ಇವರಿಗೆ ಅತ್ಯದ್ಭುತವಾದ ನಿರ್ಣಯವನ್ನ ನಮಗೆ ನೀಡಿದಂತಹ ಇಬ್ಬರು ಮುಖ್ಯ ನಿರ್ಣಾಯಕರು ಮಗದೊಮ್ಮೆ ಈ ಒಂದು ಫೈನಲ್ ಪಂದ್ಯಾಟದಲ್ಲೂ ಕೂಡ ತಮ್ಮ ಪ್ರಯತ್ನವನ್ನ ತಮ್ಮ ನಿರ್ಣಯವನ್ನ ನಮಗಾಗಿ ನೀಡಲಿಕ್ಕಿದ್ದಾರೆ. 2 ಯಶಸ್ವಿ ಅಂಪೈರ್ಗಳು ಎಸೆತಗಾರ ಧೀರಜ್ ಎಸೆತಗಾರಿಕೆ ವಿಭಾಗದಲ್ಲಿ, ಗುಣ ಸ್ಟ್ರೈಕರ್ ವಿಭಾಗದಲ್ಲಿ, ವಿಖ್ಯಾತ ಸ್ಟ್ರೈಕರ್ ವಿಭಾಗದಲ್ಲಿ. ಪ್ರಥಮ ಎಸೆತ ಅಗಲವಾದ ಈ ಎಸೆತದ ತೀರ್ಪು ಅತಿರಿಕ್ತ ರನ್ನಿನ ಮುಖೇನ ಫ್ರೆಂಡ್ಸ್ ಕಾಪಿಕಾಡು ತಂಡದ ಖಾತೆ ಇದೀಗ ಆರಂಭ ಆಗ್ತಾ ಇದೆ. ಧೀರಜ್ ಪ್ರಾರಂಭಿಕ ವೈಫಲ್ಯತೆಯನ್ನು ಕಾಣ್ತಾ ಇದ್ದಾರೆ. ಪ್ರಥಮ ಎಸೆತ ಉತ್ತಮವಾದ ರನ್ ಅಪ್ ಅನ್ನು ಹೊಂದಿರುವಂತಹ ಎಸೆತಗಾರ ಧೀರಜ್ ಈ ಬಾರಿ ಉತ್ತಮವಾದ ಎಸೆತ ದಾಂಡಿಗರನ್ನ ವಂಚಿಸ್ತಾ ಇದೆ. ಚೆಂಡು ನೇರವಾಗಿ ಗೂಟ ರಕ್ಷಕನ ಕೈಯನ್ನ ಪ್ರವೇಶಿಸ್ತಾ ಇದೆ. ಅವರಿನ ದ್ವಿತೀಯ ಎಸೆತ ಚಾಲ್ತಿಯಲ್ಲಿ ಆಟಗಾರ ಗುಣ ಸ್ಟ್ರೈಕರ್ ವಿಭಾಗದಲ್ಲಿ ಈ ಬಾರಿ 1 ಬೌನ್ಸ್ ಎಸೆತ ಅಂತಿಮವಾಗಿ ಮೇಲ್ಭಾಗಕ್ಕೆ ಧೀರಜ್ ಪ್ರಥಮವರಿನ ಅಂತಿಮ ಎಸೆತ ಚಾಲ್ತಿಯಲ್ಲಿ ದಾಂಡಿಗ ಇನ್ನೋರ್ವ ಯುವ ಆಟಗಾರ ದುರ್ಗಾ ಪ್ರಸಾದ್ ಈ ಬಾರಿ ಕವರ್ಸ್ ವಿಭಾಗದಲ್ಲಿ ಬಲವಾದ ಹೊಡೆತ. ದುರ್ಗಾ ಪ್ರಸಾದ್ ರವರ ಮುಖ್ಯನ ನಾವು ನೋಡ್ತಾ ಇದ್ದೇವೆ. 1 ರನ್ನಿನ ಸೇರ್ಪಡೆಯೊಂದಿಗೆ ಪ್ರಥಮ ಓವರ್ಗಳ ಮುಕ್ತಾಯಕ್ಕೆ ಎಸೆತ. ಇಬ್ಬರ ಎದುರಿಸಿದ ದಾಂಡಿಗ ಆರಂಭಿಕ ಆಟಗಾರ ಗುಣ ಸ್ಟ್ರೈಕರ್ ವಿಭಾಗದಲ್ಲಿ ಶಾರ್ಟ್ ರನ್ ಅಪ್ ಮಗದೊಮ್ಮೆ ನಿಧಾನಗತಿಯ ಎಸೆತದಲ್ಲಿ ವಂಚಿಸುವಂತಹ ಪ್ರಯತ್ನ ವೈಫಲ್ಯತೆಯನ್ನು ಕಾಣ್ತಾ ಇದ್ದಾರೆ. 1 ಅತಿರಿಕ್ತ ರನ್ನಿನ ಸೇರ್ಪಡೆ, ಈ 1 ಅತಿರಿಕ್ತ ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 5 ರನ್ಗಳಿಗೆ ಏರಿಕೆ ಆಗ್ತಾ ಇದೆ. ಇನ್ನು ಕೂಡ ಸಾಕಷ್ಟು ರನ್ ಅನ್ನು ಗಳಿಸಬೇಕಾಗಿದೆ. ಈ ಪಂದ್ಯಾಟವನ್ನು ಜಯಗಳಿಸಲು ಇದರಲ್ಲಿ ಮಗದೊಮ್ಮೆ ಮೇಲುಗೈಯನ್ನು ಸಾಧಿಸುತ್ತಿರುವಂತಹ ಎಸೆತಗಾರ ನಿತೇಶ್ ಎಸೆತಗಾರಿಕೆ ವಿಭಾಗದಲ್ಲಿ 4ನೇ ಎಸೆತ. ಈ ಬಾರಿ ಮಗದೊಮ್ಮೆ ಚೆಂಡು ನೇರವಾಗಿ ಮಿಡ್ ವಿಕೆಟ್ ಪ್ರದೇಶದ ಕ್ಷೇತ್ರರಕ್ಷಕನ ಕೈಯನ್ನ ತಲುಪ್ತಾ ಇದೆ. ಉತ್ತಮವಾದ ಕ್ಷೇತ್ರರಕ್ಷಣೆ ಕೂಡ ಈ ಒಂದು ಮೈದಾನದಲ್ಲಿ ಸಜ್ಜುಗೊಳ್ತಾ ಇದೆ. ಅದೇ ರೀತಿ ನಿತೇಶ್ ಯಶಸ್ವಿ ಆಗ್ತಾ ಇದ್ದಾರೆ. ಇದೀಗ ಅವರಿನ 5ನೇ ಎಸೆತ ಚಾಲ್ತಿಯಲ್ಲಿ ತನ್ನ ಅತ್ಯದ್ಭುತ 4 ಎಸೆತ ಕೇವಲ 2 ರನ್, ಅದಾಗಲೇ 2 ಹುದ್ದರಿ ಕೂಡ ನಷ್ಟ ಸಂಭವಿಸಿದೆ. ಅಂತಿಮ ಎಸೆತ ಚಾಲ್ತಿಯಲ್ಲಿ
ಕಾಟಿಪಾಳ್ಯ ತಂಡದ ಪರವಾಗಿ ನಿತೇಶ್ ಈ ಬಾರಿ ಮಗದೊಮ್ಮೆ ನಿಧಾನಗತಿಯ ಸಿದ್ಧ ILBWಗಾಗಿ ಬಲವಾದ ಮನೆ ರನ್ಔಟ್ ಆಗುವ ಸಂಭವ. ರನ್ಔಟ್ ಮುಖೇನ ಲಕ್ಷ್ಮಣ್ ರವರ ಹುದ್ದನಿಗೆ ನಷ್ಟ ಕೂಡ ಸಂಭವಿಸ್ತಾ ಇದೆ. ಮಗದೊಮ್ಮೆ ಈ ಒಂದು ಓವರಿನ ಅಂತಿಮ ಎಸೆತದಲ್ಲೂ ಕೂಡ ಫ್ರೆಂಡ್ಸ್ ಕಾಪಿಕಾಡು ತಂಡ ಫೈನಲ್ ಪಂದ್ಯದ ಅಂತಿಮ ಕ್ಷಣ ಇದೀಗ ಬರ್ತಾ ಇದೆ. ಅದೇ ರೀತಿ ಮಗದೊಮ್ಮೆ ಉತ್ತಮವಾದ ಚಿತ್ರಕ್ಷಣೆ ಯಾವುದೇ ರನ್ ಇಲ್ಲ. ಮಗದೊಂದು ಚುಕ್ಕಿ ಎಸೆತ ಮಂಜೂರ್ ಅವರ ಓವರಿನಲ್ಲಿ ದಾಖಲಾಗ್ತಾ ಇದೆ. ಪ್ರತಿ ಓವರಿನ ಅಂತಿಮ ಎಸೆತ ಚಾಲ್ತಿಯಲ್ಲಿ ಕಂಡು ಬರ್ತಾ ಇದೆ. ಎದುರು ಸಂತ ದಾಂಡಿಗ ಸುಧಾಕರ್ ಸ್ಟ್ರೈಕ್ ಆನ್ ವಿಭಾಗದಲ್ಲಿ ಸಿಕ್ಸರ್ ಗಳ ಅವಶ್ಯಕತೆ ಇದೆ ಈ ಪಂದ್ಯಟವನ್ನ ಜಯಗಳಿಸಲು. ಇದೀಗ ಫ್ರೆಂಡ್ಸ್ ಕಾಪಿಕಾಡು ತಂಡಕ್ಕೆ ಕಾದು ನೋಡಬೇಕಾಗಿದೆ ಯುವ ಆಟಗಾರರು ಯಾವ ರೀತಿ ಸಫಲತೆಯನ್ನು ಕಾಣ್ತಾರೆ ಅಂತ. ಮಗದೊಮ್ಮೆ ಬಲವಾದ ಹೊಡೆತಕ್ಕೆ ಪ್ರಯತ್ನ, ಚೆಂಡು ನೇರವಾಗಿ ಡಿಪ್ ಮಿಡ್ ವಿಕೆಟ್ ಆ ತಲುಪ್ತಾ ಇದೆ. ಆನ್ ಡ್ರೈವ್ ಅನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಸುಧಾಕರ್ ಅವರ ಬ್ಯಾಟ್ ಮುಖೇನ. 3 ಓವರ್ಗಳ ಮುಕ್ತಾಯಕ್ಕೆ 23 ರನ್ನಿನ ಅವಶ್ಯಕತೆ ಈ ಪಂದ್ಯಾಟವನ್ನ ಜಯಗಳಿಸಲು. 6 ಎಸೆತಗಳ ಮುಂದೆ ಸತೀಶ್ ಪ್ರಥಮ ಎಸೆತ 1 ಬೌನ್ಸ್ ಎಸೆತ ಕವರ್ಸ್ ವಿಭಾಗದಲ್ಲಿ ಕ್ಯಾಚ್ ಔಟ್ ಮುಖೇನ ಮಗದೊಂದು ಹುದ್ದರಿಯ ನಷ್ಟ. ಸುಧಾಕರ್ ಕೂಡ ತನ್ನ ಹುದ್ದರಿಯನ್ನ ಬಿಟ್ಟುಕೊಡ್ತಾ ಇದ್ದಾರೆ. ಈ ಮುಖೇನ ಇದೀಗ ಜಯದ ಸನಿಹ ಬರ್ತಾ ಇದೆ. ನವಚೇತನ ಫ್ರೆಂಡ್ಸ್ ಕಾಟಿಪಾಳ್ಯ ತಂಡ ಅಂತಿಮವಾಗಿ ಅದ್ಭುತ ರೀತಿಯಲ್ಲಿ ಕಾದಾಡಿ ಇದೀಗ ಫ್ರೆಂಡ್ಸ್ ಗಾರಿಕೆ ವಿಭಾಗದಲ್ಲಿ ವಿಶ್ವ ಸ್ಟ್ರೈಕ್ ಆನ್ ವಿಭಾಗದಲ್ಲಿ ಈ ಬಾರಿ ಮಗದೊಮ್ಮೆ ಬಲವಾದ ಇವರಿ ಮಗದೊಮ್ಮೆ ಕ್ಯಾಚ್ ಔಟ್ ಸಂಭವ. ಆಲ್ ಔಟ್ ಆಗ್ತಾ ಇದೆ ಫ್ರೆಂಡ್ಸ್ ಕಾಪಿಕಾಡು ತಂಡ. ಈ ಒಂದು ಮಗೇರ ಟ್ರೋಫಿ 2019ರ ವಿಜೇತ ತಂಡ ನವಚೇತನ ಫ್ರೆಂಡ್ಸ್ ಕಾಟಿಪಾಳ್ಯ. ಅಭಿನಂದನೆಗಳು ತಮಗೆ. ಈ ಒಂದು ಪ್ರಶಸ್ತಿಯನ್ನು ತಮ್ಮದಾಗಿಸ್ತಾ ಇದ್ದೀರಿ. ಅದೇ ರೀತಿ ಧನ್ಯವಾದವನ್ನು ಕೂಡ ಅರ್ಪಿಸ್ತಾ ಇದ್ದೇವೆ. ಸ್ವಾಗತವನ್ನ ಎಂಗಳ ಆದ್ಯ ಕರ್ತವ್ಯ ಎಂಗಳ ಈ ಸಮಾರಂಭದ ಅತಿಥಿ ಉಳ್ಳನೆ ಸೀನಪ್ಪ ಗುರುಗಾರ ಧರ್ಮಸ್ಥಳ ಮಹಾನ್ ದೇವಸ್ಥಾನ ಮೇರೆಗೆ ಸತೀಶ್ ಮೇರೆ
ವಿದ್ಯೆಗೂ ಪ್ರೋತ್ಸಾಹ ಕೊರಿಯರೆ ಬೋಡಾದ ಜೋಕ್ಲೆಗ್ ಇದು ಪುಸ್ತಕ ವಿತರಣೆಲ ಕಾರ್ಯಕ್ರಮ ತಂದಿದ್ದಾರೆ ಒಂದೊಂದು ಬಾರಿ ಶ್ಲಾಘನೀಯ ವಿಷಯ ಅಂಚಾದ ಈ ಕಾರ್ಯಕ್ರಮ ನಿಯೋಜನೆ ಮಲ್ತಿನ ಮಾತ ಜವನೇರಿಗಳ ಯಾನು ಮುಗೇರ ಸಂಘದ ಪರವಾದ ಅಭಿನಂದನೆ ಕನೊಂದಿಲ್ಲ ಕ್ರೀಡೆಡ್ ಗೆಂದುನ ಮುಖ್ಯ ಭಾಗವಹಿಸಿನ ಮುಖ್ಯ ಇನಿ ಸೋಲಾಯಿನಾಯಿ ಎಲ್ಲಂಜಿ ಗೆಲುವಾಯರ ಗ್ಯಾರಂಟಿ ಕಾರಣ ಆ ಉಂಡು ಆಶಾ ಮನೋಭಾವದಿಂದ ಸಂಘರ್ಷಗೂ ಅವಕಾಶ ಮಲ್ಪಂದೆ ಈ ಕ್ರೀಡೆಡು ಭಾಗವಹಿಸಿನ ಬಾರಿ ಎಡ್ಡದ ಕಾರ್ಯಕ್ರಮ ಅವ ಪ್ರಕಾರ ಇನಿ ಮಾತ ತಂಡಲ ಇನಿ ಈ ಮುಗೇರ ಟ್ರಾಫಿ ಭಾಗವಹಿಸಿದ ಕಾರ್ಯಕ್ರಮನು ಯಶಸ್ವಿ ಮಲ್ತಿನಕ್ಕೆ ಮಾತ ತಂಡದ ಕ್ಲಿಗ್ಲ ಯಾನ್ ಅಭಿನಂದನೆ ಸಂಸ ಈ ಕ್ರೀಡಾಕೂಟದ ಮುಖಾಂತರ ಜವನೇರ್ನ ಒಂಜಿ ಒಗ್ಗಟ್ಟು ಅವೇ ರೀತಿ ಜವನೇರು ಒಂಜಿ ಒಟ್ಟಾಪಿನ ಮನೋಭಾವ ಹೆಚ್ಚ ಸಾಧ್ಯ ಉಂಡು ಆ ಸಾಧ್ಯ ಆವಡುಂದ ಐಕ್ ಜವನೇರ್ನ ಮನಸ್ಸುಲ ಒಮ್ಮತ ಆವಡು ಅಂಚಾದ ಇಂಚಿನ ಕಾರ್ಯಕ್ರಮ ನನಾತ್ ಆಯೋಜನೆ ಮಲ್ತದು ಈ ಪರಿಸರ ಉಪ್ಪುನ ಕ್ರೀಡೆ ಉಪ್ಪುನ ಅಭಿಮಾನಿಗಳನ್ನು ಅವೇ ರೀತಿ ಏತೋ ಅವಕಾಶ ಇಂಚಂದೆ ಕ್ರೀಡಾದ ಪಟು ಉಳ್ಳೇರು ಅಕ್ಲೆಗ್ ಇಂಚಿನ ಅವಕಾಶ ಮಲ್ತುಕೊಂಡ ಅಕ್ಲು ಈ ಕ್ರೀಡೆ ದುಂಬು ಬರಿಯರೆ ಆಪುನು ಪಂದು ಎನ್ನ ಒಂಜಿ ಅಭಿಮತ ದಯಪಂಡ ಜಿಲ್ಲಾ ಮಟ್ಟ ಅತ್ತನಂಡ ತಾಲೂಕು ಮಟ್ಟಗೂ ಹೆಚ್ಚಿನ ಭಾಗವಹಿಸರೆ ಅವಕಾಶ ಆಯ್ಜಿನಂಡಲ ಒಂದೊಂಜಿ ಗ್ರಾಮ ಮಟ್ಟದ ಕ್ರೀಡಾಕೂಟ ಆಯ್ನಟ್ಟ ಹತ್ರ ಹೆಚ್ಚಿನ ಕ್ರೀಡಾ ತಂಡೊಳಗೆ ನೆಟ್ಟು ಭಾಗವಹಿಸರೆ ಆನು ಬಂದು ಎನ್ನೊಂಜಿ ಸಾಮತದ ಒಪ್ಪಿಗೆ ಬಂದುಲೆ ಮುಗೇರ ಸಂಘ ಇತ್ತೆ ಮಾತಕೋಡಿಲ್ಲ ಪ್ರತಿ ಗ್ರಾಮ ಮಟ್ಟೋಡು ತಾಲೂಕು ಮಟ್ಟೋಡು ಒಂಜಿ ಒಗ್ಗಟ್ಟದ ಒಂಜಿ ಸಂಘಯುತ ಅವೇ ರೀತಿ ಸಮಸ್ತ ಜನರ ಒಂಜಿ ಒಮ್ಮಸ ಅವೇ ರೀತಿ ಮಾತಾ ಏರಿಯಡ್ಲ ಈ ಗ್ರಾಮ ಮಟ್ಟೋಡು ಜವನೇರು ಸಂಘ ಸಂಸ್ಥದ ಮುಖಾಂತರ ಒಗ್ಗಟ್ಟಾಪಿನಿ ಒಂದೊಂಜಿ ಎಡ್ಡೆ ಬೆಳವಣಿಗೆ ಈ ಬೆಳವಣಿಗೆ ದುಂಬುಗಳ ಆದು ಇಂಚೇನೆ ಪರಿಸರಡು ನಮ್ಮ ಮಾತಲ್ಲ ಒಮ್ಮತ ಉಪ್ಪುಗ ಅವ ರೀತಿ ಈ ಕಾರ್ಯಕ್ರಮಗೂ ಗ್ರಾಮದ ಸಮಸ್ತ ಜನರ ಸಹಾಯ ಸಹಕಾರದ ತಂದು ಅವೇ ರೀತಿ ಗಣ್ಯರಿನ ಉಪಸ್ಥಿತಿ ಇಂಚಿನ ಕಾರ್ಯಕ್ರಮ ಮಲ್ತನಂಡ ಅವೊಂಜಿ ನಂಗೊಂಜಿ ಮಾರ್ಗದರ್ಶನ ಬಕ್ಕ ನಮ್ಮ ದುಮ್ಮುದ ಈ ಸಂಘಟನೆಗೆ ಒಂದೊಂಜಿ ಪೂರಕವಾದ ಸಾಧಿ ಬಂದು ಎಂದ ಅನಿಸಿಕೆ ಅಂಚಾದ ಈ ಕಾರ್ಯಕ್ರಮ ದುಮ್ಮುಗಳ ಎಡ್ಡೆ ರೀತಿ ನಡಪಡು ಬರದು ಈ ಕಾರ್ಯಕ್ರಮ ಮಲ್ತಿನ ಆಯೋಜಕರಿಗೆ ಅವೇ ರೀತಿ ಈ ಕಾರ್ಯಕ್ರಮಗೂ ಉತ್ತೇಜನ ಕೊಡ್ತಿನ ಈ ಪರಿಸರದ ಮಾತಾ ಗ್ರಾಮಸ್ಥರಿಗೆ ಬಕ್ಕ ದಾನಿಲಗೆ ಯಾನ್ ಸೊಲ್ಮೇನು ಸಂದಾದ ನನ್ನ ದುಮ್ಮುಲ ಎಡ್ಡೆ ಕಾರ್ಯಕ್ರಮ ಈ ತೊಕ್ಕೊಟ್ಟು ಪರಿಸರ ಅವತ್ತಂದೆ ದುಮ್ಮುಗು ಒಂದು ತಾಲೂಕು ಮಟ್ಟದ ಒಂಜಿ ಕ್ರೀಡಾಕೂಟಗೂ ಪೂರ್ವಕ ಅವಾರ್ಡ್ ಬಂದು ಎನ್ನ ಆಸೆ ಏರಿಯಾಡು ಈ ಪ್ರಥಮ ಬಾರಿಗೆ ಮುಗೇರ ಸಮುದಾಯದ ಇಲ್ಲಿ ಕ್ರಿಕೆಟ್ ಒಂಜಿ ಜವನೇರನ್ ಪೂರ ಅಕ್ಕನ ಸಮುದಾಯದ ನಾನಾ ಭಾಗದ ಸೇರಾದ ಇನಿ ಮೂಲು ಮುಲ್ತ ಮುಗೇರಾರ ಬಕ್ಕ ಬಾಕಿದ ನಮ್ಮ ಇತರ ಸಮುದಾಯದ ಅಕ್ಕನ ಒಂಜಿ ಅಕ್ಕನ ಸಹಕಾರ ಪೂರೇರೆಲ್ಲ ಈ ವೇದಿಕೆ ಕುಲ್ಲಾದ ಇನಿ ಅಕ್ಕನ ಸಮಾಜದ ಒಂಜಿ ಆ ಒಂಜಿ ಎಡ್ಡೆ ಗುಣನ ನಂಗೆ ನಿಜವಾದ ತೋಚ್ಪದ ಗೊತ್ತೇರು ಆ ನಿಟ್ಟಿಡು ಯಾನು ಮುಗೇರ ಸಮಾಜ ಪ್ರತಿಯೊಂದು ಅಭಿನಂದಿಸೋದಿಲ್ಲ ಅಂಚನೆ ಇನಿ ಕ್ರೀಡೆಗೆ ಬೈದಿನ ಪೂರ ಕ್ರೀಡಾಳುಗಳ ಯಾನೊಂದು 2 ಮ್ಯಾಚ್ ನಿಜವಾದಲ ಬಾರಿ ಉತ್ತಮ ದಾಂಡಿಗನಾಕಲ್ಲ ಉತ್ತಮ ಬೌಲರ್ನಾಕಲ್ಲ ಒಳ್ಳೆರು ನಿಜವಾದಲ ಈ ಸಮುದಾಯದಾಕಲು ಅಕ್ಕ ಬಾಕಿ ಸಮುದಾಯದಾಕಲ್ನ ಒಂಜಿ ಸಮ್ಮೇಳನ ಬೇಟೆ ದಿಕ್ಕಡು ಕ್ರೀಡೆಗೆ ಹೋದು ಅಕ್ಕನ ಅವಕಾಶನ ಇನ್ನು ನನಲ ದುಂಬಾಗಿ ಮಿತ್ತು ರಾಜ್ಯ ಮಟ್ಟಾಗಿ ರಾಷ್ಟ್ರ ಮಟ್ಟಾಗಿ ಜಿಲ್ಲಾ ಮಟ್ಟಾಗಿ ಆ ರೀತಿ ಅಕ್ಕನ ಅವಕಾಶನು ತೋಜ್ಪಾದು ಮುಗೇರ ಸಮುದಾಯ
ಸಮುದಾಯಕ್ಕೆ ಒಂಜಿ ಬಾಳ ಹೋಯ್ನ ಒಂಜಿ ಕುದರ ಕೊನಪ್ಪನಂಚಿನ ಒಂಜಿ ಕೆಲಸ ಮಲ್ಪೋಡು ಖಾಲಿ ನಿಖಲ್ನ ಈ ಸಮಾಜದ ಕ್ರೀಡೆಗೆ ಖಾಲಿ ನಿಖಲು ಇದೇನು ಸೀಮಿತ ಮಲ್ಪರೆ ಬಲ್ಲಿ ಪಂಡದು ಯಾನು ನಿಖಲಿಗೆ ಪನೊಂದು ಇನ್ನು ಸೇರ್ದಿನ ಪೂರ ಕ್ರೀಡಾ ಗುಂಪಿನ ಕ್ರೀಡೆಗಳ ಅಂಚನೆ ಮುಲ್ತ ಈ ಸಮಾಜದ ಪೂರಾ ಜವನರಿಗಳ ನಿಖಲ್ಲ ಎಜುಕೇಶನ್ ಬೊಕ್ಕ ಕ್ರೀಡೆ ಬೊಕ್ಕ ಜನಸೇವೆ ಮಲ್ಪನಂಚಿನ ಇತರ ಸಮುದಾಯದೊಟ್ಟಿಗೆ ಸೇರೊಂದು ನಿಜವಾದ ದುಂಬು ಬರೋಡು ನಿಖಲಿಗ ಅಪ್ಪೆ ಮಾಕಾಲಿನ ದಯೆ ಪೂರ್ಣ ಉಪ್ಪಡು ಐತೊಟ್ಟಿಗೆ ಎಂಕಲಲ್ಲ ಪೂರಾ ಸಮುದಾಯದಕ್ಕನ ಸಹಕಾರ ನಿಖಲಿಗೆ ಯಾಪಲ ಉಂಟು ಪಂಡದು ಅಂಚನೆ ಈ ಸರಿ ಎಂಕಲು ನಿಖಲಿಗೆ ನಿಜವಾದ ಒಂಜಿ ಹೆಮ್ಮೆದ ವಿಷಯ ಪನ್ನಾಗ ಸೋಮನಾಥ ದೇವರ ಒಂಜಿ ದೇವಸ್ಥಾನಗ ಮುಗೇರ ಸಮುದಾಯದ ಎಂಕಲು ಒಂಜಿ ಪ್ರತಿನಿಧಿನ ಕೊರಿಯರ ಸಹಕಾರ ಮಾಡ್ತದ್ದು ಕಡಪುಡ್ದ ನಿಜವಾದ ಅಂಚನೆ ನಮ್ಮ ಉಳ್ಳಾಲ ನಗರಸಭೆಗಳ ರಾಜ್ಯಕ್ಕೆ ಊಲ ಒಪ್ಪಾಡು ಆಂಡ ನಿಕ್ಲೆಗೊಂಜಿ ಅವಕಾಶ ತಿಕ್ಕಿದಂಡು ಐಕ್ಯಲ ಯಾನ ನಿಜವಾದ ನಿಖಲ್ನ ಸಮುದಾಯ ಹೆಮ್ಮೆ ಮಾಡ್ತಾರೆ. ಕ್ರಿಕೆಟ್ ಕ್ರೀಡಾಕೂಟ ಬಹಳ ವಿಜೃಂಭಣೆ ಒಂಜಿ ಕುಂದು ಕೊರಂದೆ ಬರಂದೆ ದಾಲ ಒಂಜಿ ತೊಂದರೆ ಬಂದೆ ಈತ ಪೊರ್ಲದ ಒಂಜಿ ಕ್ರೀಡಾಕೂಟ ಓಲ್ಲ ಆಪುನ ಭಾರಿ ಕಮ್ಮಿ ದಾದಾಂಡ ಒಂಜಿ ಎಲ್ಲಿ ಆಂಡ ಪ್ರಾಬ್ಲಮ್ ಇಜ್ಜಂದೆ ಕ್ರೀಡಾಕೂಟ ಸಮಾಪ್ತ ಆಪುಜಿ ಆಂಡ ಈ ದಿನಟ್ಟು ಒಂಜಿ ಕ್ರೀಡಾಕೂಟ ಒಂಜಿ ಕಳಂಕ ಬರಂದೆ ಆ ಅಪ್ಪೆ ಮಾಂಕಾಳಿನ ಆಶೀರ್ವಾದ ಅವೇ ಭಾರಿ ಬಲ ಸಂತೋಷ ಅಂಜಿ ಪೂರ್ಣ ಅಂಚನೆ ಒಂಜಿ ಪಾತ್ರ ಎಂಚವಂಡ ಇನ್ನೊಂಜಿ ಸಮುದಾಯದ ಕ್ರೀಡೆ ಎಂದು ಹೆಂಗ ತೋಜಿ ಎಂಚವಂಡ 10 ಜೋಕ್ಲು 1 ಜೋಕ್ಲು ಲೆಕ್ಕ ಮೂಳು ಒಟ್ಟಿಗೆ ಸೇರಿತು ಈ ಕ್ರೀಡಾಕೂಟನ ಮನದ ಲೆಕ್ಕ ಹೆಂಗ ತೋಜಿನಿ ಮೂಳು ಒಂಜಿ ಮುಗಿರ ಸಮುದಾಯದ ಮಾತ್ರ ಅಂತ ಪಣಿದ ಸಾಧ್ಯತೆ ಆ ಗಣ್ಯ ವ್ಯಕ್ತಿ ನಕ್ಲ ಮೂಳು 10 ನಕ್ಲ ಸೇರ್ ನಕ್ಲ ಮಾತ ಸೇರ್ತಾನ ಒಂಜಿ ಸಮುದಾಯದ ಮಾತ್ರ ಅಂತ ಪಣಿದೆ ಹೆಂಗ ಬರ್ಪುಜಿ ಮಾತ 10 ಜೋಕ್ಲು 1 ಜೋಕ್ಲು ಈ ಮೂಳು ಉಳ್ಳೇರು ಮಾತ ಜವನಿರಲ್ಲ ಎನ್ನೊಟ್ಟಿಗೆಲ್ಲ ಎಂಕಲ ಇತ್ತೆ ಕಬಡ್ಡಿ ಮೂಳು ದಿನಾಲ ಕ್ಯಾಂಪ್ ಅಣಗಲ ಮಾತ ಜವನಿರು 1 ಜೋಕ್ಲೆಕ್ಕೆ ಎಂಕಲ ಉಳ್ಳ ಹೋಗ್ ಕೆಲಸ ಅಣ್ಣ ಎಂಚಿನ ಕಾರ್ಯ ಅಣ್ಣ ಅಂಚಿ ಇಂಚಿ ಸಹಾಯ ಮಾಡ್ತದ್ದು ಅಂಚನೆ ದುಂಬುಗಳನ್ನ ಅಪ್ಪನ ಆಶೀರ್ವಾದ ಮಾತ 1 ಜೋಕ್ಲೆ ಇರ್ತದೆ ಮಾತ ಸ್ಪಂದನೆ ಕೊಡ್ತು ಓ ಕೆಲಸ ಕಾರ್ಯ ಕಾಣಲ್ಲ ಇದ್ದ ಪಾಪದ ಜೋಕ್ಲಿಗೆ ಬಡ ಜೋಕ್ಲೆ ದಾಲ ಸಹಾಯ ಆಪಲ್ಲ ಎಂಚಿನ ಮಾತ ಅವಡ ಮಾತ ಒಟ್ಟಿಗೆ ಸೇರಿದ ಮನ್ಪುಗಾಂತ್ ಅಪ್ಪೆ ನಿಕ್ಲನ ಪೂರ್ಣ ಆಶೀರ್ವಾದ ನಿಕ್ಲೆ ಕೊಡಂದು ಕಾಣುತ್ತೆ ನನ್ನ ಮಿತ್ತಿಗಳ ಎಡ್ಡೆಡ್ಡೆ ಕ್ರೀಡಾ ಆಯೋಜನೆ ಮಾಡ್ತದೆ ಎಡ್ಡೆಡ್ಡೆ ಕಾರ್ಯಕ್ರಮ ಮನ್ಪಲಿಂದ ಮಾಡ್ತದೆ ಅನ್ನ ಒಂದು ಎಲ್ಲಿಯ ಆಶೀರ್ವಾದ ಕೊಡಂದು ಎರಡು ಪಾತ್ರ ಕ್ರಿಕೆಟ್ ಬಂಡ ಒಂದು ಒಂಜಿ ಜಾಗತಿಕ ಮಟ್ಟದ ಕ್ರೀಡಾಕೂಟ ಆದುಂಡು ಅಂಚನೆ ನಮಕ್ ಜಾಗತಿಕ ಮಟ್ಟ ಅಥವಾ ರಾಷ್ಟ್ರೀಯ ಮಟ್ಟ ಅಥವಾ ಮಲ್ಲ ಮಟ್ಟಡು ಗೊಬ್ಬರ ಆಗಿಲ್ಲ ಈ ಪರಿಸರದ ಜವನೇರಿಗೆ ಅಕಲಕಲ ಪ್ರತಿಭೆನು ತೋಜಾವಣಂಚಿನ ಒಂಜಿ ಈ ಸಾಮರ್ಥ್ಯ ಈ ಕ್ರಿಕೆಟ್ ಪಂದ್ಯಾಟಕ್ಕೂ ಇನಿ ಮಕ್ಕಳು ಅವಕಾಶ ಮಲ್ತು ಕೊಡ್ತೀರಿ ಭಾರಿ ಒಂಜಿ ಎಡ್ಡ ಕೆಲಸ ಇನಿ ಕ್ರಿಕೆಟ್ ಗೆಂದುನ ಮುಖ್ಯ ಅಂತ ಇನಿ ಗೋಪಿನಾಥ್ ಬಂದಿರಿ ಈ ಕ್ರೀಡಾಕೂಟ ಭಾರಿ ಪೊರ್ಲುಡು ನಡತಡು ಅಂಚಾದ ಈ ಕ್ರೀಡಾಕೂಟಕ್ಕೂ ಶಾಂತಿ ಸಮಾಧಾನ ಮುಖ್ಯ ಈ ಕ್ರೀಡೆ ಇನಿ ಪ್ರತಿ ಒಂಜಿ ಬೇತೆ ಊರ್ದ ಕ್ರೀಡಾಕೂಟ ಪಟುಲ್ನ ಒಂಜಿ ಸಂಪರ್ಕ ಕೊಂಡಿ ಆದುಂಡು ಅಂಚಾದ ಈ ಒಂಜಿ ಪೊರ್ಲುದ ಕ್ರೀಡಾಕೂಟಕ್ಕೂ ಅವಕಾಶ ಮಲ್ತಿನ ಮುಗಿಯರ ಜವನಿಯರಿಗೆ ಎನ್ನ ಸೊಲ್ಮೇಲೆ ಅವೇ ರೀತಿ ಈ ಕ್ರೀಡಾಕೂಟದೊಟ್ಟಿಗೆ ಅಕಲ್ ಈ ವಿದ್ಯಾರ್ಥಿಗಳ ಜೋಕುಲ್ನ ಕ್ರೀಡೆಗಳ ಒಂದು ವಿದ್ಯೆಗಳ ಒಂಜಿ ಪ್ರೋತ್ಸಾಹ ಮಲ್ತೇರು ಹೆಚ್ಚ ಬಂಡ ಅಕ್ಲೆಗ್ ಪುಸ್ತಕ ವಿತರಣೆ ಮಲ್ಪುನಂಚಿನ ಅಂಚಾದ ಇನಿ ಜೋಕುಳ ಯಾನ್ ಒಂಜಿ ರಿಕ್ವೆಸ್ಟ್ ದಾದ ಬಂಡ ನಿಕಲ್ ಈ ಪುಸ್ತಕದ ಒಂಜಿ ಸದುಪಯೋಗ ಮಲ್ಪುಲೆ ಅಂಚನೆ ಎಡ್ಡೆ ವಿದ್ಯೆನ್ ಪಡೆಯಲೆ ಇನಿ ನಮಕ್ ವಿದ್ಯೆ ಪಡೆಯಂಡ ಮಾತ್ರ ಈ ಒಂಜಿ ನಮಕ್ ಒಂಜಿ ಸ್ಥಾನ ಮಾನ ಗೌರವ ಉಂಟು ಇನ್ನು ಎಂಕಲ್ ಅಂಚನೆ ಒಂತ ವಿದ್ಯಾವಂತರಾಯನ ಎಂಕಲ್ ಒಂಜಿ ಸಮಾಜೋಡು ಎಂಕಲ್ ಒಂಜಿ ವ್ಯಕ್ತಿ ಲೆಕ್ಕ ತೋಜುದು ಬರ್ಪ ಇನಿ ಈ ಡಾಕ್ಟರ್ BR ಅಂಬೇಡ್ಕರ್ ಬಂದಿರು ಈ ನಮ್ಮ ಒಂಜಿ ಜನಾಂಗ ತುಂಬ ಬರೋಡಾಂಡ ಐಕ್ ಶಿಕ್ಷಣ ಮುಖ್ಯ ಅಂಚಾದು ಪುನಗ ನಿಕಲ್ ದಯಾಮಂತದ ಅಪ್ಪ ಮನಕಲ್ ನಿಕಲ್ನ ಶಿಕ್ಷಿತರ ಐಜೆಲ್ಲ ನಿಕಲಾಂಡ ಆ ಒಂಜಿ ಶಿಕ್ಷಣವನ್ನು ಮುಂದುವರಿಸಿದ್ದು ಇನಿ ಬೇತೆ ಜಾಗಡಿ ಪುಸ್ತಕದ ಒಂಜಿ ಪುಸ್ತಕ ಕೊರ್ಪಿನ ಜನ ಅವಕಾಶ ಗೌರ್ಮೆಂಟ್ ಬೋರ್ತಿನಾತ್ ನಮಕ್ ಸಹಾಯ ಮಲ್ಕೊಂಡು ಅಂಚಾದ ನಿಕಲ್ ಎಡ್ಡ ವಿದ್ಯಾವಂತರಾಲೆ ಇನಿ ಈ ಮುಕ್ಕಲೇನು ಪುಸ್ತಕ ಕೊರ್ನಕಲ್ಲ ಒಂಜಿ ನೆನಪುಲತಿಲೆ ನಿಕಲಕ್ಕೆ ವಿದ್ಯೆಗೆ ಎಡ್ಡ ಪ್ರೋತ್ಸಾಹ ಕೊಡ್ತಿರಂದು ಅಂಚೆ ನಿನ್ನ ಭಾಷಣ ಮಲ್ಪರೆ ಪುರ್ತಾತ್ ಆಂಡಲ ಇನ್ನು ನಮ್ಮ ಯಾನ ಲೀಡ್ ಬ್ಯಾಂಕ್ ಆಫೀಸರ್ ಅದುಲ್ಲ ಏಕಲ ಮಸ್ತ್ ನಮಕ್ ಗೌರ್ಮೆಂಟ್ ಇಡಿನಿ ಬೇತೆ ಸ್ಕೀಮ್ ಉಂಟು ಅಂಚಾದ ಆ ಸ್ಕೀಮದ ಒಂಜಿ ಅವಕಾಶ ನಿಕಲ್ ಮಲ್ಪಲೆ ಇನ್ನು ನಿಕಲಿಗೆ ಸ್ವ ಉದ್ಯೋಗ ಮಲ್ಪನಂಚಿನ ಮಸ್ತ್ ಏಪ್ರಿಲ್ ಸ್ಟಾರ್ಟ್ ಆಗ್ಬಿಡು ಹೊಸ ಸ್ಕೀಮ್ ದಯಮಲ್ತದ ಏನಿಲ್ಲ ಗೊತ್ತು ಜನಕಲ್ಲಿ ಸಂಪರ್ಕ ಮಲ್ಪಲೆ ದಯಮಾಡಿ ಯಾರು ನುವೆ ಊರ್ತಾಯಿ ಅಂಚಾದ ಪುನಗ ನಿಕಲಿಗೆ
ಈ ಸಬ್ಸಿಡಿ ಸ್ಕೀಮ್ಲುಂಡು ಇನ್ನು ಹೆಚ್ಚಿನ ಈ ಸ್ಕೀಮ್ ಅವಕಾಶ ವಂಚಿತರಾಗ್ತದೆ. ಇನ್ನು ಕುರಿ ಸಾಕಣೆ ಬಂದು ಹೊಸ ಸ್ಕೀಮ್ ಸ್ಟಾರ್ಟ್ ಆಗ್ತದೆ. 26,000 ರೂಪಾಯಿ ಗೊರ್ಪೇರ ಕೇಂದ್ರ ದಕ್ಕಲು ಐಟ್ 10,000 ನಿಕ್ಲಿಗೆ ಸಬ್ಸಿಡಿ ಖಾಲಿ 6,000 ಮಾತ್ರ ಹಂಚಾದ ಪುನಗ ಅವನ್ ಎಡ್ಡೆ ಸ್ಕೀಮ್ ಹಂಚನೆ ಬೇತೆ ಬೇತೆ ಸ್ಕೀಮ್ ಉಂಟು. ಮೀನುಗಾರಿಕೆ ಎಲ್ಲ ಇನ್ನು 50,000 ರೂಪಾಯಿ ಕೊರ್ಪೇರು 50,000 ನಿಗಮ ಮೀನುಗಾರಿಕೆ ನಿಗಮದ ಕೊರ್ಪೇರು ಹಂಚಾದ ನಿಖಲಿಗೆ ಪ್ರತಿಯೊರಿಲ್ಲ ಈ ಒಂಜಿ ಸ್ವ-ಉದ್ಯೋಗ ಮಲ್ಪಲ್ಲ ನಿಖಲ್ ಪ್ರಯತ್ನ ಮಲ್ಪಲಿ ಅಂಚನೆ ಇಲ್ಲು ಕಟ್ಟಿದ ನಕಲಿಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ನ ಒಂಜಿ 4 ಟೈಪ್ ದ ಸಬ್ಸಿಡಿ ಸ್ಕೀಮ್ ಉಂಟು. ಅವೆಲ್ಲ ಇಲ್ಲು ಕಟ್ಟಿದ ನಕಲಿಗೆ 2.5 ಲಕ್ಷ ಮುಟ್ಟ ಸಬ್ಸಿಡಿ ಬರ್ಬೋದು ನಕಲಿನ ಅಕೌಂಟ್. ಅವೆಲ್ಲ ಅವಕಾಶ ನಂಚಿನ ನಿಖಲ್ ಅವಕಾಶ ಜೊತೆ ಉಪಯೋಗ ಮಲ್ತೊಲ್ಲೆ ಪಂಡು ಎಂಗೆ ಈ ಪಾತ್ರ ಅವಕಾಶ ಬರ್ತಿನ ಮುಗೇರ ಜವನೀರು ನನಾತಲ ಮಕ್ಕಳು ಸಮಾಜೋಡು ಜಾಸ್ತಿ ಕೆಲಸ ಮಲ್ಪಾಡು. ಅಭಿನಂದನೆ ಸುರೇಶಣ್ಣ. ದುಮ್ಮಗಾದ ನಿಖಿಲ್ ಪೊರ್ಲೂರು ಗೊತ್ತೇನೆ ನಿಖಿಲ್ ಪಕ್ಕ ಜಿತೇಶ್ ಮುಗಲ ಅಭಿನಂದನೆ. ದುಮ್ಮಗಾದ ಅವರಿದ್ದೆ ದುಮ್ಮಗಾದ ವೇದಿಕೆ ಪುನಃ ಸ್ಥಾಪಿತ ಮಕ್ಕಳಿಗೆ ಅಭಿನಂದನೆ. ಕಾಟಿಪಲ್ಲ ಮಕ್ಕಳಿಗೆ ಉದ್ಯೋಗ ಅಭಿನಂದನೆ. ಮಾತಾಡ್ತಿದ್ರೆ ಈ ಬಹುಮಾನ ಕೊಡ್ತಾರೆ. ಈ
ಪಂದ್ಯಾಟ ಅದ್ದೂರಿ ನೋಡಬಹುದಾದ ಮಾತ ನಮ್ಮ ಊಟ ಪರ ಊಟ ಅಭಿವೃದ್ಧಿ ಮಾತ ನಾಗರಿಕ ಬಂಧುಗಳು